ರಾಜ್ಯ ಸರ್ಕಾರದ ಆದೇಶದಂತೆ ಇಂದಿನಿಂದ ಕಟ್ಟುನಿಟ್ಟಿನ ಲಾಕ್ಡೌನ್ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸರು ಅನಗತ್ಯವಾಗಿ ಓಡಾಡುತ್ತಿದ್ದ ಹಲವು ವಾಹನಗಳನ್ನು ಸೀಸ್ ಮಾಡಿ ಹಲವರಿಗೆ ಲಾಠಿ ರುಚಿ ತೋರಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಸ್ವತಃ ವಿಜಯಪುರ ಎಸ್ಪಿ ಅನುಪಮ ಅಗರ್ವಾಲ್ ನಗರದ ಬಸ್ ನಿಲ್ದಾಣ, ಗಾಂಧಿ ವೃತ್ತ, ಸಿದ್ದೇಶ್ವರ ದೇವಸ್ಥಾನ ಸೇರಿದಂತೆ ಹಲವು ಕಡೆ ರೌಂಡ್ಸ್ ಮಾಡಿ ಜಾಗೃತಿ ಮೂಡಿಸುವ ಕೆಲಸ ಮಾಡುವ ಮೂಲಕ ಅನಗತ್ಯವಾಗಿ ವಾಹನಗಳಲ್ಲಿ ಓಡಾಡುವ ವಾಹನ ಸವಾರಿಗೆ ಬಿಸಿ ಮುಟ್ಟಿಸಿದ್ರು. ನಂತರ ಅಗತ್ಯ ವಸ್ತುಗಳನ್ನು ಖರೀದಿಸಲು ವಾಹನಗಳನ್ನು ಬಳಸುವಂತಿಲ್ಲ, ಒಂದು ವೇಳೆ ವಾಹನಗಳನ್ನು ಬಳಸಿದರೆ ಕಡ್ಡಾಯವಾಗಿ ಸೀಸ್ ಮಾಡಲಾಗುತ್ತದೆ ಎಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು. ಇವತ್ತು ನಮ್ಮ ರಾಜ್ಯದ ಸೆಕೆಂಡ್ ಫೇಸ್ ಆಫ್ ಲಾಕ್ಡೌನ್ ಪ್ರಾರಂಭ ಆಗಿದೆ. ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಬೆಳಿಗ್ಗೆ 6 ಗಂಟೆಯಿಂದ ಇದು ಎನ್ಫೋರ್ಸ್ಮೆಂಟ್ ಪ್ರಾರಂಭ ಆಗಿದೆ. ನಾವು ಕೂಡ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಜೊತೆಗೆ ಈ ರೋಡ್ ಮೇಲೆ ಎನ್ಫೋರ್ಸ್ಮೆಂಟ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಈ ನಿಟ್ಟಿನಲ್ಲಿ ಕೆಲವರಿಗೆ ವೆಹಿಕಲ್ ಬಳಕೆ ಬಗ್ಗೆ ಅವೇರ್ನೆಸ್ ಕಡಿಮೆ ಇತ್ತು. ಅಂಥವ್ರಿಗೆ ನಾವು ಇವತ್ತು ಸಾಕಷ್ಟು ವೆಹಿಕಲ್ ಸೀಸ್ ಮಾಡಿದ್ದೀವಿ ಮತ್ತು ಕೆಲವರಿಗೆ ಮನೆಗೆ ವಾಪಸ್ ಕಳಿಸಿದ್ದೀವಿ. ನಂದು ಎಲ್ಲರಿಗೆ ವಿನಂತಿ ಏನಿದೆ, ಗೈಡ್ಲೈನ್ಸ್ ಪ್ರಕಾರ ಸಣ್ಣ ಪುಟ್ಟ ಕೆಲಸ ವೆಹಿಕಲ್ ಯಾರು ಬಳಕೆ ಮಾಡೋಂಗಿಲ್ಲ ಎಕ್ಸೆಪ್ಟ್ ಮೆಡಿಕಲ್ ಎಮರ್ಜೆನ್ಸಿ. ಸೊ ಇವತ್ತು ಬಿಟ್ಟು ಯಾರು ಇವತ್ತು ಮಧ್ಯಾಹ್ನದಿಂದ ಯಾರು ಬಳಕೆ ಮಾಡ್ತಾರೆ ಆ ವೆಹಿಕಲ್ ಕಡ್ಡಾಯವಾಗಿ ಸೀಜ್ ಆಗ್ತದೆ, ಅವ್ರ ಮೇಲೆ ನಾವು ಕೇಸ್ ದಾಖಲು ಮಾಡ್ತೀವಿ. ಲಾಲಸಾಬಾದ್ ಸಬರಪುಳ, ವಿ4 ನ್ಯೂಸ್, ವಿಜಯಪುರ.